ಕೂಗಿ ಕೂಗಿ ಹೇಗಾಗಿದ್ದಾಳೆ ನೋಡಿ. ಕಾಯಿ ಕಾಯಿ ಉಂಟು, ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಯ್ತಾ. ಇದಿಷ್ಟೇ ಹಣ್ಣಾಗೋದಾಗಿರ್ಬೇಕು. ಅಲ್ಲಿ ಪಾಪ. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದೇನೆ. ಇವತ್ತು ನೋಡಿ, ನಾನು ಮತ್ತು ನನ್ನ ಮಗಳು ಮ್ಯಾಚಿಂಗ್ ಡ್ರೆಸ್ ಹಾಕಿದ್ದೇವೆ. ಕೋಇನ್ಸಿಡೆಂಟ್ ಆಯ್ತಾ, ಬೇಕು ಅಂತ ಹಾಕಿದಿಲ್ಲ. ಮತ್ತೆ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಕೂಗಿ ಕೂಗಿ ಹೇಗಾಗಿದ್ದಾಳೆ ನೋಡಿ. ಈಗ ಅವಳನ್ನ ಸ್ನಾನ ಮಾಡಿಸಿದಷ್ಟೇ. ಹಾಗೆ ಸ್ವಲ್ಪ ಕೂಗಿ ಕೂಗಿ ಕಣ್ಣೆಲ್ಲ ನೀರೆಲ್ಲ ಬಂದಿದೆ, ಕಣ್ಣಲ್ಲಿ ನೀರೆಲ್ಲ ಬಂದಿದೆ. ಅಪ್ಪ ಸಾಕಾಗಿ ಹೋಯ್ತು ಮಾತ್ರ. ನೋಡಿ, ಮ್ಯಾಚಿಂಗ್ ಅಮ್ಮ ಮಗಳು ಸ್ವಲ್ಪ ಕೋಪದಲ್ಲಿದ್ದಾಳೆ. ತೂಲೆಮ್ಮ ನೆಪ್ಪ ಲಚ್ಚು ಲಚ್ಚು ಎಂದೆ ಲಚ್ಚು ಎಂದೆ ಲಚ್ಚು ನೀಲ್ತಲೆ ಎಂದೆ ಏರ್ತಲೆ ಏರ್ತಲೆ ಏತ್ ಜನ ತಗೊಂಡಲ್ಲಿ ಇರ್ತಲೆ ಏತ್ ಜನ ತಗೊಂಡಲ್ಲಿ ಇರ್ತಲೆ ಮಗೆ. ಗೈಸ್, ಎಗೇನ್ ಇನ್ನೊಂದು ಪೆಲಕಾಯಿ ಹಣ್ಣಾಗಿದೆ. ಹಲಸಿನ ಹಣ್ಣು, ಜಾಕ್ ಫ್ರೂಟ್. ಗಮ್ಲೆಸ್, ಬಟ್ ಗಮ್ಮುಂಟು ಸ್ವಲ್ಪ. ಹೇಗೆ ಕಲರ್ ಉಂಟು ಹಾಗೆ ಸಿಹಿ ಕೂಡ ಉಂಟು ಗೈಸ್. ಇದಕ್ಕೊಂದೆಷ್ಟು ಡಿಮ್ಯಾಂಡ್ ಗೊತ್ತುಂಟಾ? ನಮ್ಮ ಅಕ್ಕಪಕ್ಕದ ಜನರೆಲ್ಲ ಹೇಳಿದ್ದಾರೆ, ಅಂದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ಹೇಳಿದ್ದಾರೆ, ಈ ಹಲಸಿನ ಹಣ್ಣು ಕೊಯ್ಯುವಾಗ ನನಗೆ ಹೇಳಿ ನಾವು ಬರ್ತೇವೆ ಅಂತ. ಸೊ ಲಾಸ್ಟ್ ಟೈಮ್ ಕೊಟ್ಟಿದ್ದೇವೆ, ಬಟ್ ಈ ಸಲ ನಮಗೆ ತಿಂಡಿ ಮಾಡ್ಲಿಕ್ಕೆ ಉಂಟಿದೆ ಅದು. ಸೊ ಹಾಗಾಗಿ ಇವತ್ತು ಈ ಸಲ ನಾವೇ ತಿಂತಿದ್ದೇವೆ ಮತ್ತೆ ತಿಂಡಿ ಮಾಡ್ತಿದ್ದೇವೆ. ಅಂದ್ರೆ ಅಡ್ಗೆ ಮಾಡ್ತಿದ್ದಾರೆ ಅಮ್ಮ, ಅಕ್ಕಿ ಹಿಟ್ಟಿನಲ್ಲಿ ಮಾಡ್ತಾರಲ್ವಾ ತಿಂಡಿ, ಸೊ ಅದನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಮೂರ್ಲಿಕ್ಕೆ ಕೂತಿದ್ದಾರೆ. ಅಷ್ಟೇನು ದೊಡ್ಡಿಲ್ಲ, ಸಣ್ಣ ಹಲಸಿನ ಹಣ್ಣು, ಆದರೆ ಟೇಸ್ಟ್ ಅಂತೂ ಸೂಪರ್ ಉಂಟು. ಆಸಮ್ ಟೇಸ್ಟ್. ಇನ್ನೊಂದು ಪಚ್ಚಿಲ ತಿನ್ನುವಲ್ಲ. ಸೂಪರ್ ಉಂಟು ಗಾಯ್ಸ್ ಹಲಸಿನ ಹಣ್ಣು. ಕಾಯಿ ಕಾಯಿ ಉಂಟು, ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಯ್ತಾ. ಇದಿಷ್ಟೇ ಹಣ್ಣಾಗೋದಾಗಿರ್ಬೇಕು. ಇದರದ್ದು ಲಾಸ್ಟ್ ಟೈಮ್ ಗೋಲಿ ಬಜ್ಜಿ ಎಲ್ಲ ಮಾಡಿದ್ರು, ಸೂಪರ್ ಇತ್ತು ಟೇಸ್ಟ್. ಮತ್ತೆ ತುಂಬ ಮಾಡ್ತಾರೆ ಇದರದ್ದು. ಹಲಸಿನ ಹಣ್ಣಿನ ಬೀಜ ಉಂಟಲ್ಲ, ಅದರಲ್ಲೂ ಕೂಡ ಜ್ಯೂಸ್ ಮಾಡ್ತಾರಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಜ್ಯೂಸ್ ಮಾಡೋದು ಹೇಗೆ ಅಂತ. ಸಿಂಪಲ್, ಹಲಸಿನ ಹಣ್ಣಿನ ಬೀಜ ಸ್ವಲ್ಪ ವಾಶ್ ಮಾಡಿ ಕುಕ್ಕರಲ್ಲಿ ಒಂದು 6-7 ವಿಸಿಲ್ ಹಾಕಿದ ನಂತರ ಸೊ ಅದರ ಸಿಪ್ಪೆಲ್ಲ ತೆಗೆದು ಮಿಕ್ಸಿ ಗ್ರೈಂಡರಲ್ಲಿ ಹಾಕಿ ರುಬ್ಬಬೇಕು. ಆನಂತರ ಅದಕ್ಕೆ ಹಸಿ ಹಾಲು ಮತ್ತು ಸ್ವಲ್ಪ ಹಾರ್ಲಿಕ್ಸ್ ಪುಡಿ, ಟೇಸ್ಟಿಗೆ ಬೇಕಾದರೆ ಏಲಕ್ಕಿ ಪುಡಿ, ಇಷ್ಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಹಲಸಿನ ಹಣ್ಣಿನ ಬೀಜದ ಜ್ಯೂಸ್ ರೆಡಿ ಆಗುತ್ತೆ. ಸೊ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟ್ ಇರುತ್ತೆ. ಹೇಗಿರುತ್ತೆ ಗೊತ್ತಾನ ಟೇಸ್ಟ್? ಕುಲ್ಫಿ ಟೇಸ್ಟ್ ಇರುತ್ತೆ. ಗಳನ್ನು ಅಲ್ಲಿ ಪಾಪ. ಆಯ್ತಾ ಅದಾತನು ಬಾಲೆಗೆ ಮಗುವನ್ನು ಕೊಂಡೋಗ್ತಾರಂತ ನಾಯಿ ನೋಡಿ. പോയാ പോയപ്പോ പോയി ಪೋಲೆ ಬರ್ಪಲದಲ್ಲಿ ಪೋಲೆ ಬರ್ಪಲದಲ್ಲಿ ಅಲ್ಲೇ ಅಲ್ಲೇ ಆಯ್ತು ಒಬ್ಬರ
ಇಂಚೆ ಇಲ್ಲಿ ಕೊರ್ಲೆ ಲಚ್ಚು ಕೈ ಚಿಕ್ಕದು ಕಂತಿರವ ಚಿಕ್ಕನೇನು ಬಾಯಿಗೆ ತಗೊಂಡು ಚಿಕ್ಕನೇನು ಬಪ್ಪ ಬಾಯ್ ಟಾಟಾ ಕಿಚುಂಡಾ ಬಾಯ್ ಟಾಟಾ ಪಪ್ಪ ಟಾಟಾ ಟಾಟಾ ಬಪ್ಪ ರೀ ತೂಪುಂದಲ್ಲ ಅಲ್ಲಿಗೆ ಲೈಟ್ ತೂತಲ್ಲತಾ ಬಪ್ಪ ಬಾಯ್ ಅಪ್ಪು ಗಂಕರು 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 ಲಚ್ಚು ಏ ಲಚ್ಚು ಲಚ್ಚು ಈರ ಲಚ್ಚು ಲಚ್ಚು ಏ ಲಚ್ಚು ಅಜ್ಜಿ ಪುಲಿಯನ್ನು ನೋಡಿ ಆತೆಪ್ಪ ಬೋಡಿರೆಗೆ ಗಾಯ್ತನ್ಪುನೇ ತೂಪಾಲು ಲಚ್ಚು ಅಲೆಗೆ ನಂದ ಜಾತ್ರೆ ಬನ್ನಿ ಗೈಸ್ ಪುಂಡಿ ಮತ್ತೆ ಕೋಳಿ ಸಾರು ತಿನ್ನುವ ಇಷ್ಟು ಪುಂಡಿ ಅಂತ ಕೇಳಬೇಡಿ, ಇದು ಸಣ್ಣ ಸಣ್ಣ ಪುಂಡಿ. ವಿಡಿಯೋದಲ್ಲಿ ದೊಡ್ಡ ದೊಡ್ಡ ಪುಂಡಿ ಕಾಣ್ತಾ ಉಂಟು ನೋಡಿ, ಬೇಕಾದ್ರೆ ಸಣ್ಣ ಸಣ್ಣ ಪುಂಡಿ ಇದು. ಮತ್ತೆ ಹಾಲು. ಅಜ್ಜಿ ಬಿಲ್ಲಿ. ಎಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತಾರೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬೈ, ಟೇಕ್ ಕೇರ್.